ಅಪ್ರಾಪ್ತ ಪ್ರಾಯದ ಇಬ್ಬರು ಬಾಲಕಿಯರನ್ನು ರಕ್ಷಿಸಿರುವ ಘಟನೆ ಮಲ್ಪೆ ಬೀಚ್ನಲ್ಲಿ ಶುಕ್ರವಾರ ನಡೆದಿದೆ. ರಕ್ಷಿಸಲ್ಪಟ್ಟಿರುವ ಮಕ್ಕಳು ಹಾವೇರಿಯವರೆಂದು ತಿಳಿದು ಬಂದಿದ್ದು, ವಿದ್ಯಾಭ್ಯಾಸ ಮುಂದುವರಿಸುವ ಆಸಕ್ತಿ ಹೊಂದಿದ್ದೇವೆ, ಪೋಷಕರಿಲ್ಲದೆ ಅಸಹಾಯಕರಾಗಿದ್ದು ಕಲಿಯುವ ಉದ್ದೇಶಕ್ಕಾಗಿ ಹಣ ಕ್ರೋಢೀಕರಿಸಲು ಹಾವೇರಿಯಿಂದ ಉಡುಪಿಗೆ ಭಿಕ್ಷೆ ಯಾಚಿಸಲು ಬಂದಿರುವುದಾಗಿ ಬಾಲಕಿಯರು ಹೇಳಿಕೊಂಡಿದ್ದಾರೆ. ಬೀಚ್ನಲ್ಲಿ ವಿಹರಿಸುತ್ತಿದ್ದ ಇಬ್ಬರು ಬಾಲಕಿಯರ ಚಲನವಲನದಲ್ಲಿ ಸಂಶಯಗೊಂಡು ವಿಚಾರಿಸಿದಾಗ ಬೀಚ್ ಗಸ್ತು ಸಿಬ್ಬಂದಿ ಸುರೇಶ್ ಚಂಚನ್ ಅವರಿಗೆ ಬಾಲಕಿಯರು ಮನೆ ಬಿಟ್ಟು ಬಂದಿರುವುದು ಗೊತ್ತಾಗಿದೆ. ತಕ್ಷಣ ಅವರು ಅಪ್ರಾಪ್ತ ಬಾಲಕಿಯರ ರಕ್ಷಣೆಗೈಯಲು ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಇವರಿಗೆ ಮಾಹಿತಿ ನೀಡಿದ್ದಾರೆ. ಹೆಸರಂತ ಹೇಳ್ಬೇಕಾಯ್ತಾ? ಉಪರೇಮ ಹೇಳಿ, ಹೆಸರೆಂತ? ದುರ್ಗವ್ವ. ನೀವು ಎಲ್ಲಿ, ಊರು ಯಾವ್ದು ನಿಮ್ಮದು? ಹಾವೇರಿ. ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಇದ್ದಾರಾ? ಇಲ್ಲ, ಇಬ್ಬರು ಇಲ್ವಾ? ಮತ್ತು ನೀವೀಗ ಇಲ್ಲಿಗೆ ಹೇಗೆ ಬಂದಿರಿ? ಹಟ್ಟಿ ಅಂಗಡಿಗೆ ಬಂದಿದ್ದೀರಾ? ಹಟ್ಟಿ ಅಂಗಡಿಗೆ ಬಂದು ಉಡುಪಿಗೆ ಬಂದದ್ದು ನೀವು. ಯಾಕೆ, ಯಾತಕ್ಕೋಸ್ಕರ ಬಂದ್ರಿ? ಅದಕ್ಕೋಸ್ಕರ. ನಿಮಗೆ ಕಲೀಲಿಕ್ಕೆ ಮನಸ್ಸುಂಟಾ? ಶಾಲೆ ಹೋಗ್ತೀರಾ? ಒಳ್ಳೆ ಮಾಡಿ ಕಲಿಬೇಕು ಆಯಿತಾ? ಇಲ್ಲಿ ಒಳ್ಳೆ ಇಲಾಖೆ ಉಂಟು, ಒಳ್ಳೆ ಕಲಿಸ್ತಾರೆ ಆಯಿತಾ?